ನಮಸ್ತೆ ಎಲ್ರಿಗೂ. ಮದುವೆ ಸೀಸನ್ ಈಗ. ಮದುಮಕ್ಕಳಿಗೆ, ಅದರಲ್ಲೂ ಮದುಮಗಳಿಗೆ ಮದುವೆ ದಿನ ಯಾವುದೇ ಫೇಶಿಯಲ್ ಮಾಡ್ಕೊಳ್ಳದೆ ಗೋಲ್ಡ್ ಥರ ಅವರ ಮುಖ ಹೊಳೆಯಬೇಕು ಅಂತಂದರೆ ಯಾವ ಕ್ರೀಮ್ ಬೆಸ್ಟ್? ಇವತ್ತಿನ ವಿಡಿಯೋದಲ್ಲಿ ಒಂದು ಮ್ಯಾಜಿಕಲ್ ಅನ್ನುವಂಥ ದಿ ಬೆಸ್ಟ್ ಅನ್ನುವಂಥ ಸೆರಮ್ ಬಗ್ಗೆ ಹೇಳ್ತಾ ಇದ್ದೇನೆ. ಎಸ್ಪೆಷಲಿ ಇದನ್ನ ಮದುಮಕ್ಕಳು ಉಪಯೋಗ ಮಾಡ್ಬೋದು. ಕೇವಲ ಇದೆಯಲ್ವಾ, 2 ರಿಂದ 3 ವಾರ ನೀವು ಮಲಗೋಕ್ಕಿಂತ ಮುಂಚೆ ಈ ಸೆರಮನ್ನು ಹಚ್ಬಿಟ್ಟು ಮಲಗಿದ್ರೆ ಸಾಕು. ಮದುವೆ ಟೈಮಲ್ಲಿ ನಿಮಗೆ ಯಾವುದೇ ಫೇಶಿಯಲ್ನ ಅಗತ್ಯ ಇರಲ್ಲ. ಯಾಕಂತಂದರೆ ನಿಮ್ಮ ಮುಖ ಎಷ್ಟೇ ಡಲ್ ಆಗಿರಲಿ, ಎಷ್ಟೇ ಪೋರ್ಸ್ ಇರಲಿ, ಅಥವಾ ಯಾವುದೇ ಥರದ ಕಲೆಗಳಿರಲಿ, ರಿಂಕಲ್ಸ್ ಇರಲಿ, ಎಲ್ಲ ಮಾಯ ಆಗಿ ನಿಮ್ಮ ಮುಖ ಕ್ರಿಸ್ಟಲ್ ಕ್ಲಿಯರ್ ಆಗುತ್ತೆ, ಸ್ಮೂತ್ ಆಗುತ್ತೆ, ಗ್ಲೋ ಬರುತ್ತೆ, ಬಂಗಾರದ ಥರ ಹೊಳೆಯುತ್ತೆ. ಇದನ್ನ ಕೇವಲ ಮದುಮಕ್ಕಳು ಅಂತಲ್ಲ, ಮದುಮಗನೂ ಯೂಸ್ ಮಾಡ್ಬೋದು. ಬೇರೆ ಯಾರು ಬೇಕಾದರೂ ಬ್ರೈಡಲ್ ಗ್ಲೋ ಇರಬೇಕು ಮುಖದಲ್ಲಿ, ಮದುಮಗಳ ಥರ ನೀವು ಕೂಡ ಹೊಳಿಬೇಕು ಅಂತಂದರೆ ಈ ಸೆರಮನ್ನು ಬಳಸ್ಬೋದು. ಹಾಗಾದರೆ ಯಾವುದಿದೆ ಈ ಸೆರಮ್? ನಿಮಗೆ ಇವತ್ತೊಂದು ಅತ್ಯದ್ಭುತವಾಗಿರುವಂಥ ಸೆರಮ್ ಬಗ್ಗೆ ಹೇಳ್ತಾ ಇದ್ದೇನೆ. ಇನ್ನು ಆ್ಯಕ್ಚುಲಿ ಏನು ಗೊತ್ತಾ, ಮ್ಯಾಜಿಕ್ ಬಾಟಲ್ ಅಂತಲೇ ಕರೀತಾರೆ. ಎಸ್ಟಿ ಲೌಡರ್ ಅಡ್ವಾನ್ಸ್ಡ್ ನೈಟ್ ರಿಪೇರ್ ಸೆರಮ್ ಅಂತ ಬರುತ್ತೆ. ಇದನ್ನ ಬೈ ಮಾಡಬೇಕು ಅಂತಂದರೆ ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತಾನೆ. ಇದು ತುಂಬ ಪ್ರೀಮಿಯಂ ಅನ್ನುವಂತಹ ಸೆರಮ್. ಇದರ ಚಿಕ್ಕ ಬಾಟಲೇ ನಿಮಗೆ ಒಂದು 1000 ರೂಪೀಸ್ ಇರುತ್ತೆ. ಆದರೆ ಅದರ ರಿಸಲ್ಟ್ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ. ನಾರ್ಮಲ್ ಆಗಿ ನೀವೊಂದು ಗೋಲ್ಡನ್ ಫೇಶಿಯಲ್ ತಗೊಂಡು ಅಂದರೆ ಮಾಡಬೇಕು ಅಂತಂದರೆ ಒಂದು ಸಾಮಾನ್ಯ ಬ್ಯೂಟಿ ಪಾರ್ಲರ್ಗಳಲ್ಲಿ ಕೂಡ ನಿಮಗೆ 1000 ರೂಪಾಯಿ ಅಥವಾ 2000 ರೂಪಾಯಿಗಿಂತ ಮೇಲೇನೆ ಇರುತ್ತೆ. ಆದರೆ ನಿಮಗೆ ಈ ಪಾರ್ಲರ್ಗಳಲ್ಲಿ ಮಾಡಿರುವಂಥ ಅಂದರೆ ಫೇಶಿಯಲ್ ಎಫೆಕ್ಟ್ ಇದೆಯಲ್ವಾ, ನಿಮಗೆ ಜಾಸ್ತಿ ದಿನ ಇರಲ್ಲ, 1 ವಾರ ಮ್ಯಾಕ್ಸಿಮಮ್ ಇರ್ಬೋದು. ಆದರೆ ಇದು ಆ ಥರ ಅಲ್ಲ. ನೀವು ಒಂದು ತಿಂಗಳು ಅಥವಾ ರೆಗ್ಯುಲರ್ ಆಗಿ ಸೆರಮನ್ನು ಬಳಸ್ತಾ ಇದ್ದರೆ ನಿಮ್ಮ ಸ್ಕಿನ್ ಹಾಗೆಯೇ ಮದುಮಗಳ ಥರನೇ ಹೊಳಿತಾ ಇರುತ್ತೆ ಯಾವಾಗಲೂ. ಇದು ಒಳಗಡೆಯಿಂದ ನಿಮ್ಮ ಸ್ಕಿನ್ನನ್ನು ರಿಪೇರ್ ಮಾಡುತ್ತೆ. ಇದರ ವಿಶೇಷತೆ ಏನು ಅಂತಂದರೆ, ಸ್ಕಿನ್ನನ್ನು ಡೀಪಾಗಿ ರಿಪೇರ್ ಮಾಡುತ್ತೆ. ನಿಮ್ಮ ಮುಖದಲ್ಲಿ ಅಂದರೆ ನಿಮ್ಮ ಮುಖದ ಸೆಲ್ಸ್ ಯಾವುದೇ ಥರ ಹಾಳಾಗಿರಲಿ, ಅದರಲ್ಲಿ ಕಲೆಗಳಿರಲಿ ಅಥವಾ ರಿಂಕಲ್ಸ್ ಇರಲಿ, ಸುಕ್ಕು ಇರಲಿ ಅಥವಾ ಪೋರ್ಸ್ ಇರಲಿ, ಪಿಗ್ಮೆಂಟೇಷನ್ ಇರಲಿ, ಯಾವುದೇ ಥರ ಅಥವಾ ಡಲ್ ಆಗಿರಲಿ, ಯಾವುದೇ ಥರ ಹಾಳಾಗಿರಲಿ, ಕೇವಲ 2 ರಿಂದ 3 ವಾರದೊಳಗಡೆ ಇದು ನಿಮ್ಮ ಸ್ಕಿನ್ನನ್ನು ಡೀಪಾಗಿ ರಿಪೇರ್ ಮಾಡಿ ಸ್ಕಿನ್ನನ್ನು ಸ್ಮೂತಾಗಿ ಮಾಡುತ್ತೆ, ಈವನ್ ಟೋನ್ ಮಾಡುತ್ತೆ, ಗ್ಲೋ ಕೊಡುತ್ತೆ, ಪ್ರೀಮಿಯಮ್ ಆಗಿ ನೀವು ಹೊಳೆಯೋ ಥರ ಮಾಡುತ್ತೆ. ಅಷ್ಟು ಅದ್ಭುತವಾಗಿರುವಂಥ ರಿಸಲ್ಟ್ ಇದೆ. ಅದಕ್ಕೆ ಇದನ್ನ ಮ್ಯಾಜಿಕ್ ಬಾಟಲ್ ಅಂತ ಕರೀತಾರೆ. ನೀವು ನೈಕಾದಲ್ಲಿ ಹೋಗಿ ಚೆಕ್ ಮಾಡಿದರೆ ನಿಮಗೆ 4.5 ಸ್ಟಾರ್ಗಿಂತ ಜಾಸ್ತಿ ರೇಟಿಂಗ್ಸ್ ಇದೆ ಇದರಲ್ಲಿ. ಇದು ನೈಕಾದಲ್ಲಿ 2024-25 ಏನೋ ಬೆಸ್ಟ್ ಸೆಲ್ಲಿಂಗ್ ಬ್ಯೂಟಿ ಪ್ರಾಡಕ್ಟಲ್ಲಿ ನಂಬರ್ 1 ಇದೆ. ನಿಮ್ಗೆ ಅಲ್ಲಿ ಹೋದ್ರೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಇದನ್ನು ನೀವು ಯಾವ ಥರ ಹಚ್ಕೋಬೇಕು ಅಂತಂದರೆ, ರಾತ್ರಿ ಮಲಗುವಾಗ ಬೆಸ್ಟ್ ರಿಸಲ್ಟ್ ನಿಮಗೆ ಕೊಡೋದಿದು ರಾತ್ರಿ ಮಲಗುವಾಗ ಹಚ್ಕೊಂಡ್ರೇ. ಯಾಕಂತಂದರೆ ರಾತ್ರಿ ನಮ್ಮ ಸ್ಕಿನ್ ರಿಪೇರ್ ಆಗುತ್ತೆ. ರಾತ್ರಿ ಮಲಗೋಕ್ಕಿಂತ ಮುಂಚೆ ಮುಖನ ಕ್ಲೀನಾಗಿ ಜೆಂಟಲ್ ಆಗಿರುವಂಥ ಕ್ಲೆನ್ಸರಿಂದ ಜೆಂಟಲ್ ಆಗಿರುವಂಥ ಕ್ಲೆನ್ಸರಿಂದ ತೊಳ್ಕೊಳ್ಳಿ. ನೀವು ರೆಗ್ಯುಲರ್ ಆಗಿ ಯಾವುದು ಉಪಯೋಗ ಮಾಡ್ತೀರಾ ಆ ಕ್ಲೆನ್ಸರಿಂದ ನೀಟಾಗಿ ನಿಮ್ಮ ಮುಖನ ತೊಳ್ಕೊಳ್ಳಿ, ಮುಖನ ಒರೆಸ್ಕೊಂಡಾದ ನಂತರ ಇದು ಚಿಕ್ಕ ಬಾಟಲಲ್ಲಿ ಬರುತ್ತೆ, ಅದರಲ್ಲಿ ಡ್ರಾಪರ್ ಇರುತ್ತೆ. ಆ ಡ್ರಾಪರ್ ಸಹಾಯದಿಂದ 3 ಅಥವಾ 4 ಡ್ರಾಪ್ ಸೆರಮನ್ನು ತಗೊಂಡು ಕೈಗೆ ಹಾಕ್ಕೊಂಡು ಕ್ಲೀನಾಗಿ ಈ ತುದಿ ಬೆರಳಿಂದ ಮುಖಕ್ಕೆಲ್ಲ ಹಚ್ಚಿ ಈ ಥರ ಪ್ಯಾಟ್ ಅಂದರೆ ಈ ಥರ ಲೈಟಾಗಿ ಮಸಾಜ್ ಮಾಡಬೇಕು. ಸೆರಮ್ ಹಚ್ಚುವಾಗ ನೀವು ತಿಕ್ಕಬಾರ್ದು. ಯಾಕಂತಂದರೆ ಸೆರಮ್ ಎಲ್ಲ ಏನು ಅಂತಂದರೆ ಅದು ಆ್ಯಕ್ಟಿವ್ ಮಾಡುತ್ತೆ ನಮ್ಮ ಸ್ಕಿನ್ ಸೆಲ್ಸನ್ನು. ನಾವು ಜಾಸ್ತಿ ತಿಕ್ಕೋಕೆ ಹೋದರೆ ಸ್ಕಿನ್ನ ರೆಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಜಸ್ಟ್ ಲೈಟಾಗಿ ಈ ಥರ ಮಾಡಿ ನೀವು ಮಸಾಜ್ ಮಾಡಿದ ಥರ ಅಪ್ಲೈ ಮಾಡಬೇಕು ಮುಖಕ್ಕೆಲ್ಲ. ಅದಾದ ನಂತರ ನೀವು 1-2 ನಿಮಿಷ ಬಿಟ್ಟು ಕ್ಲೀನಾಗಿ ಅಬ್ಸರ್ವ್ ಆಗಲಿಕ್ಕೆ ಬಿಟ್ಟಾದ ನಂತರ ನಿಮ್ಮದು ರೆಗ್ಯುಲರ್ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿ ಮಲ್ಕೋಬೋದು. ಬೆಳಗ್ಗೆನೇ ತೊಳ್ಕೊಂಡ್ರೆ ಸಾಕು. ದಿನಕ್ಕೊಂದ್ಸರಿ ಅಪ್ಲೈ ಮಾಡಿದರೂ ಸ್ವಲ್ಪ ಅದ್ಭುತವಾಗಿರುವಂಥ ರಿಸಲ್ಟ್ ಸಿಗುತ್ತೆ. ಇದನ್ನ ಮೇಕಪ್ ಮಾಡೋಕ್ಕಿಂತ ಮುಂಚೆ ನೀವು ಪ್ರೈಮರ್ ಥರ ಹಚ್ಚಲೂಬೋದು. ಯಾಕಂತಂದರೆ ನಿಮ್ಮ ಮೇಕಪ್ಪನ್ನು ಕರೆಕ್ಟಾಗಿ ಸೆಟ್ ಮಾಡಿ ಸ್ಕಿನ್ಗೆ ಪ್ರೀಮಿಯಂ ಲುಕ್ ಕೊಡುತ್ತೆ. ಇದರ ಫೀಡ್ಬ್ಯಾಕ್ ತುಂಬ ಚೆನ್ನಾಗಿದೆ. ಸೊ ಸ್ಕಿನ್ನನ್ನು ಮಾಯ್ಶ್ಚರೈಸ್ಡ್ ಆಗಿಡಲಿಕ್ಕೆ, ಹೈಡ್ರೇಟ್ ಆಗಿಡಲಿಕ್ಕೆ, ಸ್ಕಿನ್ನನ್ನು ಒಳಗಡೆಯಿಂದ ಹೊಳೆಯುವ ಹಾಗೆ ಮಾಡಲಿಕ್ಕೆ ತುಂಬ ಉತ್ತಮ. ಹಾಕಿದ 1 ಗಂಟೆಯಲ್ಲಿ ನಿಮ್ಮ ಸ್ಕಿನ್ ಪ್ಲಂಪ್ ಆದಾಗೆ ಫೀಲ್ ಆಗುತ್ತೆ. ಡ್ರೈ ಇರಲ್ಲ, ಡಲ್ನೆಸ್ ಇರಲ್ಲ. ಈ ಥರ ಮಾಡಿದ್ರೆ ಹೀಗೆ ರಬ್ಬರ್ ಥರ ಇರಬೇಕು, ಸ್ಕಿನ್ ಬೌನ್ಸ್ ಆಗಬೇಕು, ಆ ಥರ ಆಗುತ್ತೆ. ಆಗ ನಿಮ್ಮ ಸ್ಕಿನ್ ಹೆಲ್ದಿಯಾಗಿದೆ ಅಂತ ಅರ್ಥ. ನಿಮಗೆ ಒಂದೇ ಸರಿ ಹಾಕಿದ ಕೂಡಲೇ 1 ಗಂಟೆ ಬಿಟ್ಟು ನೋಡಿದರೂ ಕೂಡ ನಿಮ್ಮ ಸ್ಕಿನ್ ತುಂಬ ಚೇಂಜಸ್ ಕಾಣುತ್ತೆ. ಇನ್ನೊಂದು 21 ದಿನ ಅಥವಾ ಒಂದು 3 ವಾರ ನೀವು ಇದನ್ನ ರೆಗ್ಯುಲರ್ ಆಗಿ ಟ್ರೈ ಮಾಡಿದರೆ ನಿಮ್ಮ ಮುಖನ ನೋಡಿದಾಗ ನಿಮಗೆ ನಂಬಕ್ಕಾಗಲ್ಲ ಅಂಥ ರಿಸಲ್ಟ್ ಸಿಗುತ್ತೆ. ಅಷ್ಟು ಬೆಸ್ಟ್ ಫೀಡ್ಬ್ಯಾಕ್ ಇದೆ ಅಂದರೆ ಈ ಸೆರಮ್ ಬಗ್ಗೆ. ಅಂದರೆ ತುಂಬ ಅಡ್ವಾನ್ಸ್ಡ್ ಫಾರ್ಮುಲಾಗಳನ್ನು ಬಳಸಿದರೆ, ತುಂಬ ರಿಸರ್ಚ್ ಮಾಡಿ ಸೆರಮನ್ನು ಮಾಡಿದ್ದಾರೆ. ಸ್ಪೆಷಲಿ ತುಂಬ ಬೆಸ್ಟ್ ಸೂಟ್ ಆಗೋದು ಅಂತಂದರೆ ಮದುಮಕ್ಕಳಿಗೆ. ಅಂದರೆ 1-2 ವಾರದೊಳಗಡೆ 3 ವಾರದೊಳಗಡೆ ಬೆಸ್ಟ್ ರಿಸಲ್ಟ್ ಸಿಗಬೇಕು, ಸ್ಕಿನ್ ರಿಪೇರ್ ಆಗಬೇಕು, ಸ್ಕಿನ್ ಚಂದ ಆಗಬೇಕು, ಮದುವೆ ದಿನ ಬಂಗಾರದ ಹಾಗೆ ಹೊಳೆಯಬೇಕು ಅನ್ನೋರಿಗೆ ಇದು ಬೆಸ್ಟ್. ಆದರೆ ಒಂದು
ಯಾವುದೇ ಕ್ರೀಮ್ ಇರಲಿ, ಯಾವುದೇ ಸೆರಮ್ ಇರಲಿ, ಫಸ್ಟ್ ಟೈಮ್ ಟ್ರೈ ಮಾಡ್ತೀರಾ ಅಂತಂದರೆ ಪ್ಯಾಚ್ ಟೆಸ್ಟ್ ಮಾಡ್ಕೊಂಡು ನೋಡಿ. ಇನ್ನೂ ಒಂದು ಏನು ಅಂತಂದರೆ, ಇದು ಎಲ್ಲ ಟೈಪ್ ಆಫ್ ಸ್ಕಿನ್ನಿಗೂ ಆಗುತ್ತೆ. ಬೈ ಮಾಡುವಾಗ ಫೀಡ್ಬ್ಯಾಕ್ ಎಲ್ಲ ಚೆಕ್ ಮಾಡ್ಕೊಂಡು ಬೈ ಮಾಡಿ. ಲಿಂಕ್ ವಿಡಿಯೋದಲ್ಲೇ ಹಾಕಿರ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಪ್ರಿಕಾಷನ್ ಏನೂ ಇಲ್ಲ, ನೀವು ಅಂದರೆ ರಾತ್ರಿ ಹೊತ್ತಲ್ಲಿ ನೀವು ಇದನ್ನ ಹಚ್ಚಬೇಕು. ಇನ್ನೂ ಒಂದು, ಈ ಸಮ್ಮರ್ ಟೈಮಲ್ಲಿ ನೀವು ಬೆಳಗಿನ ಹೊತ್ತು ಡೇ ಟೈಮಲ್ಲಿ ಸನ್ಸ್ಕ್ರೀನ್ ಲೋಷನ್ ಹಚ್ಕೊಳ್ಳೋದು, ಮಾಯ್ಶ್ಚರೈಸ್ ಮಾಡೋದು ಮರೀಲೇಬೇಡಿ. ಯಾಕಂತಂದರೆ ಇಲ್ಲದಿದ್ದರೆ ಸ್ಕಿನ್ ಈ ಬಿಸಿಲಿಗೆ ಹಾಳಾಗುತ್ತೆ. ಚೆನ್ನಾಗಿ ನೀರು ಕುಡೀರಿ, ವಾರದಲ್ಲಿ ಒಂದು 3-4 ಸರಿ ಬೀಟ್ರೂಟ್ ಅಥವಾ ಆರೆಂಜದು ಜ್ಯೂಸ್ ಕುಡೀರಿ. ಚೆನ್ನಾಗಿ ನಿದ್ದೆ ಮಾಡಿ, ಒಂದು ಅರ್ಧ ಗಂಟೆ ದಿನ ಎಕ್ಸಸೈಸ್ ಮಾಡಿ. ನಿಮ್ಮ ಸ್ಕಿನ್ ಅದ್ಭುತವಾಗಿರುತ್ತೆ, ರೇಡಿಯಂಟ್ ಆಗಿರುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಮಾತ್ರ ನೋಡೋದಲ್ಲ, ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.